ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಲು ಕಾನೂನು ಇದೆ. ಕಾನೂನಿನ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರಿಗೂ ರಕ್ಷಣೆ ಇದೆ. ರಾಜರ ಕಾಲದಲ್ಲಿ ಕೋಟೆಗಳನ್ನು ಕಟ್ಟಿ ತಮ್ಮ ರಾಜ್ಯವನ್ನ ರಕ್ಷಣೆ ಮಾಡಿಕೊಂಡ ರೀತಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಯ ರಕ್ಷಣೆಯನ್ನ ಕಾನೂನು ಮಾಡುತ್ತದೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಂಕರಪ್ಪ ಹೇಳಿದರು. ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ, ಯುನಿಸೆಫ್, ಹೈದರಾಬಾದ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ಹಕ್ಕು ರಕ್ಷಣಾ ಸಮಿತಿ, ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಪುತ್ತೂರು ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಮಕ್ಕಳ ಹಕ್ಕುಗಳು ರಕ್ಷಣೆ ಕುರಿತು ನಡೆದ ಇಲಾಖಾ ಅಧಿಕಾರಿಗಳೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ನಾವು ಕಾನೂನನ್ನ ತಿಳ್ಕೊಂಡಾಗ ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಅಂತ ಕಾನೂನು ಓದಿದ ಮೇಲೆ ಅರ್ಥ ಆಗುತ್ತೆ. ಹಾಗಾಗಿ ನಮ್ಮ ಎಲ್ಲ ತಪ್ಪುಗಳು ನಾವು ಏನು ಗೊತ್ತಿದ್ರೂ ಕೂಡ ಮಾಡ್ತಾ ಇದ್ದೀವಿ, ಈ ಎಲ್ಲ ಪರಿಹಾರ ಆಗುವಂಥದ್ದು ಕಾನೂನನ್ನ ತಿಳ್ಕೊಂಡಾಗ ಮಾತ್ರ ಅಂತ ಹೇಳ್ತಾ, ಇನ್ನು ಮುಂದೆ ನಾನು ಸಂವಾದ ಕಾರ್ಯಕ್ರಮದಲ್ಲಿ 1.5 ಗಂಟೆ 2 ಗಂಟೆ ನಿಮ್ಮ ಜೊತೆಗಿದ್ದೀನಿ. ಕೆಲವು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಿದ್ದೀನಿ. ನೀವು ಕೂಡ ಮಾತಾಡಬೇಕು. ಇದು ಒಂದೇ ರೀತಿ ಇರಬಾರ್ದು, ತರಬೇತಿಯಾಗಿ ನಾನು ಹೇಳೋರು ನೀವು ಕೇಳೋರು ಆಗಬಾರ್ದು. ಅದಕ್ಕೋಸ್ಕರ ಇದನ್ನ ಸಂವಾದ ಕಾರ್ಯಕ್ರಮ ಅಂತ ಇಟ್ಟಿರೋದು. ಇದು ಮ್ಯೂಚುವಲ್ ಆಗಿ ನಾವು ಕೊಡೋದು ತಗೊಳ್ಳುವಂತ ವಿಚಾರ ವಿನಿಮಯ ಆಗಬೇಕು. ಸುವ್ಯವಸ್ಥಿತವಾಗಿ ತಾವೆಲ್ಲ ಬಂದಿದ್ದೀರಾ. 1.5 ಗಂಟೆ ನಮ್ಮ ಜೊತೆಗಿದ್ರೆ ಒಳ್ಳೆಯದು ಅಂತ. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಪುತ್ತೂರು ಹಿರಿಯ ಸಿವಿಲ್ ನ್ಯಾಯಾಧೀಶ ಮಂಜುನಾಥ್ ಅವರು, ಕಾನೂನಿನ ಅನುಷ್ಠಾನವೇ ಎಲ್ಲ ವಿಚಾರಗಳಿಗೂ ಸರಿಯಾದ ಪರಿಹಾರವಲ್ಲ. ಮಾನವೀಯತೆಯ ಮೂಲಕ ಕಾನೂನುಗಳ ಅನುಷ್ಠಾನ ಮಾಡಿ ಮಕ್ಕಳ ಹಕ್ಕುಗಳ ಸಹಿತ ಎಲ್ಲವನ್ನ ಪರಿಹರಿಸಿಕೊಳ್ಳಲು ಸಾಧ್ಯವಿದೆ. ಮಕ್ಕಳ ರಕ್ಷಣೆಗಾಗಿ ಸಂವಿಧಾನದಡಿಯಲ್ಲಿರುವ ಹಕ್ಕುಗಳನ್ನು ಪಾಲಿಸಬೇಕು. ಮಕ್ಕಳ ಅಭಿವೃದ್ಧಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗಿದೆ. ಮಕ್ಕಳ ಹಕ್ಕುಗಳ ರಕ್ಷಣೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ವಿಫಲತೆಯಾಗಿರುವುದನ್ನು ನಾವು ಕಂಡಿದ್ದು, ಇದಕ್ಕೆ ನಾವೇ ಹೊಣೆ. ಮಕ್ಕಳ ಹಕ್ಕುಗಳ ರಕ್ಷಣೆಯ ಕಾರ್ಯಕ್ಕಾಗಿ ನಾವು ವಿವಿಧ ಆಯಾಮಗಳಲ್ಲಿ ಚಿಂತನೆ ನಡೆಸಿ ಅದನ್ನು ಕಾರ್ಯಗತಗೊಳಿಸುವುದು ಸಮಾಜದ ಆದ್ಯ ಕರ್ತವ್ಯವಾಗಿದೆ ಎಂದರು. ಮಕ್ಕಳ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಕಾಲಕಾಲಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸಾಕಷ್ಟು ಹಣವನ್ನು ವ್ಯಯ ಮಾಡ್ತಾ ಇದೆ. ಸಾಕಷ್ಟು ಇಲಾಖೆಗಳಿದೆ. ನಮ್ಮಲ್ಲಿ ತಾಲೂಕು ಸೇವಾ ಸಮಿತಿ ಇದೆ. ಶಿಶು ಅಭಿವೃದ್ಧಿ ವಿಶೇಷ ಅಧಿಕಾರಿಗಳು ನೇಮಕಗೊಂಡಿದ್ದಾರೆ. ಈ ಎಲ್ಲ ವ್ಯವಸ್ಥೆಗಳಿದ್ದಾಗಲೂ ಕೂಡ ಇವತ್ತು ಮಕ್ಕಳ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ವಿಫಲತೆಯನ್ನು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಕಾರಣ ಯಾರು ಅಂತಂದರೆ, ಬಹುಶಃ ನಾವು ಬೇರೆ ಯಾರನ್ನೂ ತೋರಿಸಬೇಕಾಗಿಲ್ಲ, ಅದಕ್ಕೆ ನಾವೇ ಕಾರಣ. ಮಕ್ಕಳಿಗೆ ಹಕ್ಕುಗಳಿಗೆ ಉಲ್ಲಂಘನೆ ಯಾಕೆ ಆಗ್ತಾ ಇದೆ ಅದು ಯಾಕೆ ಇಂಥ ಒಂದು ಸ್ಥಿತಿ ಇದೆ ಅಂತೇಳಿ ಹಲವಾರು ಕಾನೂನುಗಳನ್ನು ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು ಜಾರಿಗೆ ತಂದಿದೆ. ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಇರ್ಬೋದು, ಪ್ರೊಹಿಬಿಷನ್ ಆಫ್ ಚೈಲ್ಡ್ ಲೇಬರ್ ಇರ್ಬೋದು, ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಮೇಂಟೆನೆನ್ಸ್ ಸಂಬಂಧಪಟ್ಟಂಥ ಕಾನೂನು ಇರ್ಬೋದು, ಪೋಕ್ಸೋ ಕಾನೂನು ಇರ್ಬೋದು, ಅಥವಾ ಹಲವಾರು ಕಾನೂನುಗಳು ನಮ್ಮ ಮುಂದೆ ಇದೆ, ಹಲವಾರು ಆರ್ಡಿನೆನ್ಸ್ಗಳಿವೆ. ಮುಖ್ಯ ಅತಿಥಿಯಾಗಿದ್ದ ಸಹಾಯಕ ಕಮಿಷನರ್ ಡಾಕ್ಟರ್ ಯತೀಶ್ ಉಳ್ಳಾಲ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿ ಲೋಕೇಶ್, ವಕೀಲರ ಸಂಘದ ಉಪಾಧ್ಯಕ್ಷ ಸುರೇಶ್ ರೈ ಪಡಂಬೈಲು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀಲತಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅದೇ ರೀತಿ ನಾವು ಈ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್. ವುಮೆನ್ ಅಂಡ್ ಚೈಲ್ಡ್ ಕೇರ್ ಅಂದ್ರೆ ಮಕ್ಕಳಿಗೆ ವುಮೆನ್ ಅಂಡ್ ಚೈಲ್ಡ್ಗೆ ಸಂಬಂಧಪಟ್ಟಾಗಿ ಮಾತ್ರ ಅಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅದೇ ರೀತಿ